ಯುವ ಶಕ್ತಿ ಎಜುಕೇಷನ್ ಸೊಸೈಟಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ವತಿಯಿಂದ ಕಾರ್ಕಳ ವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಕಳ ವೃತ್ತ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಪಂದ್ಯಾಟದ ಉದ್ಘಾಟನೆಯನ್ನ ಜೆಸಿಐ ವಲಯ ಅಧಿಕಾರಿ ಸಮದ್ ಖಾನ್ ದೀಪ ಬೆಳಗಿಸಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಇಂತಹ ಪಂದ್ಯಾಟದಿಂದ ಗ್ರಾಮೀಣ ಮಟ್ಟದಲ್ಲಿ ಅಡಗಿರುವಂತಹ ಕ್ರೀಡಾಳುಗಳು ಇಂತಹ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾರೆ ಎಂದು ಹೇಳಿದರು. ಯಾವುದೇ ಹೆಚ್ಚಿನ ಒಂದು ಅನುದಾನ ಇರುವುದಿಲ್ಲ. ಆದ್ದರಿಂದ ಇಲಾಖೆಯ ಮತ್ತು ಸಂಘಟನೆ ಮಾಡತಕ್ಕಂಥ ಶಾಲೆಯ ಸಂಯೋಗದೊಂದಿಗೆ ಅವರನ್ನು ಈ ಒಂದು ಪಂದ್ಯಾವಳಿಗೆ ಒಳಗೊಂಡು ಅವರನ್ನು ಪ್ರೇರಣೆ ಅವರಿಗೆ ನೀಡಿ ಅವರ ಒಂದು ಸಹಾಯದಿಂದ ಈ ಒಂದು ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಈ ಇಲಾಖೆಯ ಕರ್ತವ್ಯ. ಹಾಗೆ ಕೂಡ ಈ ಒಂದು ಪಂದ್ಯಾವಳಿಯನ್ನು ಕೂಡ ಇವತ್ತು ನಾವು ಯುವಶಕ್ತಿ ಇದರಲ್ಲಿ ಮೊದಲಿಗೆ ನಾವು ಬಂದು ಕೇಳ್ಕೊಂಡಾಗ ಇರ್ತಕ್ಕಂಥ ಒಂದು ಸಂಸ್ಥೆಯನ್ನು ನಾವು ಕೇಳಿದಾಗ ಅವರು ನಮ್ಮೊಂದಿಗೆ ಸ್ಪಂದಿಸಿ ಹಾಗೆ ಅವರು ಟ್ರಸ್ಟಿಯವರಿಗೂ ಕೂಡ ಫೋನ್ ಮಾಡಿ ಕೇಳಿದರು. ಒಳ್ಳೆಯ ಹೆಸರನ್ನು ತಗೊಂಡಿದೆ. ಏನೋ ಸಣ್ಣ ಪುಟ್ಟ ವಿವಾದಗಳು ಬಂದಿರ್ಬೋದು, ಅದು ಸರ್ವಸಾಮಾನ್ಯ. ಯಾಕಂದರೆ ಒಂದು ಮನೆಯಲ್ಲೇ ಇರ್ತಕ್ಕಂಥ ಅಣ್ಣತಮ್ಮದಲ್ಲೇ ಸಾಕಷ್ಟು ಸಮಸ್ಯೆಗಳಿರ್ತವೆ. ವೇದಿಕೆಯಲ್ಲಿ ಖಾಲಿಕ್ ವಿಜಯ ಶೆಟ್ಟಿ, ಅಧ್ಯಕ್ಷರಾದ ಗುರುದತ್ ಶೆಟ್ಟಿ ಇನ್ನಿತರರು ಹಾಜರಿದ್ದರು. 12 ತಂಡಗಳು ಈ ಪಂದ್ಯಾಟದಲ್ಲಿ ಭಾಗವಹಿಸಿದ್ದವು.